ಬೇಲೂರು ಮಾರುತಿ ನಗರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯ ಸಾಧಿಸಿದ್ದಾರೆ. ಬೇಲೂರು ತಾಲೂಕಿನ ಸನ್ಯಾಸಹಳ್ಳಿ ಗ್ರಾಮದ ಬಳಿ ಇರುವ ಮಾರುತಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 13 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 11 ಜನ ಜೆಡಿಎಸ್ ಬೆಂಬಲಿತ ಮಹಿಳಾ ಅಭ್ಯರ್ಥಿಗಳು ಜಯಗಳಿಸುವ ಮೂಲಕ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿದೆ. ಮಹಿಳೆಯರಿಂದ ಸ್ಥಾಪಿತವಾಗಿರುವ ಈ ಸಹಕಾರಿ ಸಂಘದಲ್ಲಿ 130 ಜನ ಮಹಿಳಾ ಸದಸ್ಯರಿದ್ದು 13 ಸ್ಥಾನಗಳಿಗೆ ಒಟ್ಟು 30 ಜನ ಚುನಾವಣೆಗೆ ಸ್ಪರ್ಧಿಸಿದ್ದರು. ಇದರಲ್ಲಿ ಬಿಸಿಎಂ ಎ ಹಾಗೂ ಬಿಎಸ್ಪಿ ಮತ್ತು ಇತರ ಎಸ್ಪಿ ಜನಾಂಗ ಇಲ್ಲದ ಕಾರಣ 20 ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಹಿಳಾ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದರು. ಬೆಳಗಿನಿಂದಲೇ ಬಿರುಸಿನ ಮತದಾನ, ಯಾವುದೇ ಅಹಿತಕರ ಘಟನೆ ನಡೆದೇ ಶಾಂತಿಯುತವಾಗಿ ಮತದಾನ ನಡೆಯಿತು. ಒಟ್ಟು 11 ಜನ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು.